ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ 27ನೆಯ ಸಾಧಾರಣ ಕಾಲದ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 8 ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಆಲಿಸಲಿರುವ ಈ ವಾಕ್ಯಗಳನ್ನು ನಾವು ಧ್ಯಾನಿಸಲು ಬೇಕಾದ ಶಕ್ತಿಯನ್ನು ಕರುಣಿಸಿರಿ. ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ಭರಿಸಿರಿ. ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬಂದಿರಿ. ಈ ವಾಕ್ಯ ನಮ್ಮನ್ನು ಸ್ಪರ್ಶಿಸಲಿ, ಶುದ್ಧೀಕರಿಸಲಿ, ಮಾತ್ರವಲ್ಲ ನಮ್ಮಲ್ಲಿ ಪರಿವರ್ತನೆ ತರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 5 ವಾಕ್ಯಗಳು 1-7. ಹಾಡುವೆ ನಾನೆನ್ನ ಪ್ರಿಯನಿಗೆ ಗೀತೆಯೊಂದನು, ಅವನ ದ್ರಾಕ್ಷಾವನದ ಕುರಿತು ಪ್ರೇಮ ಗೀತೆಯನು. ಪ್ರಿಯತಮನಿಗೆ ಇತ್ತೊಂದು ದ್ರಾಕ್ಷಿಯ ತೋಟ, ಫಲವತ್ತಾಗಿಹ ಗುಡ್ಡದ ಮೇಲಿನ ತೋಟ. ಆರಿಸಿ ಎಸೆದನು ಕಲ್ಲು ಮುಳ್ಳುಗಳನ್ನು, ಹಗೆದು ಅದ ಮಾಡಿದ ನಾತ ಗುಡ್ಡವನು. ನೆಟ್ಟನು ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು, ಕಟ್ಟಿದನು ಕಾವಲಿಗಾಗಿ ಅಟ್ಟಣೆಯೊಂದನು, ಕಟ್ಟಿದನು ಅದರೊಳಗೆ ಅಲೆಯೊಂದನು. ನಿರೀಕ್ಷಿಸುತ್ತಿರೆ ಆತ ಸಿಹಿ ದ್ರಾಕ್ಷಿ ಹಣ್ಣನು, ಬಿಟ್ಟಿತದೋ ಅವನಿಗೆ ಹುಳಿ ಹಣ್ಣನು. ಆದುದರಿಂದ ನನ್ನ ಪ್ರಿಯನು ಹೀಗೆಂದು ಕೇಳುತ್ತಾನೆ, ಜೆರುಸಲೇಮಿನ ನಿವಾಸಿಗಳೇ, ಜುದೆಯದ ಜನರೇ, ನನಗೂ ನನ್ನ ತೋಟಕ್ಕೂ ಮಧ್ಯೆ ಇರುವ ವ್ಯಾಜ್ಯವನ್ನು ತೀರಿಸಿರಿ. ನನ್ನ ತೋಟಕ್ಕಾಗಿ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಸಿಹಿ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಅದು ಹುಳಿ ಹಣ್ಣನ್ನು ಕೊಟ್ಟಿತೇಕೆ? ನನ್ನ ಈ ತೋಟಕ್ಕೆ ಏನು ಮಾಡುವೆನೆಂದು ಹೇಳುತ್ತೇನೆ ಕೇಳಿ. ಕಿತ್ತೆಸೆಯುವೆನು ಅದರ ಬೇಲಿಯನು, ತುತ್ತಾಗುವುದದು ದನ ಕರುಗಳಿಗೆ. ಕೆಡವಿ ಹಾಕುವೆನು ಅದರ ಗೋಡೆಯನು, ಈಡಾಗುವುದದು ಪರರ ತುಳಿದಾಟಕ್ಕೆ. ಬಂಜರು ಭೂಮಿಯಾಗಿಸುವೆನು ಅದನ್ನು, ಕುಡಿ ಕತ್ತರಿಸುವವರಾರೂ ಇರರು ಅದಕ್ಕೆ. ಮುಳ್ಳು ಕಳೆ ಬೆಳೆಯುವುದು ಅದರೊಳಗೆ. ನೀಡುವೆನು ಆಣತಿಯೊಂದನ್ನು ಮೋಡಗಳಿಗೆ, ಸುರಿಸವು ತುಂತುರು ಮಳೆಯನ್ನೂ ಅದಕ್ಕೆ. ಇಸ್ರಾಯೇಲ್ ಮನೆತನವೇ, ಸೇನಾಧೀಶ್ವರ ಸರ್ವೇಶ್ವರ ನೆಟ್ಟ ಆ ದ್ರಾಕ್ಷಿಯ ತೋಟ. ಜುದೇಯದ ಜನರೇ, ಆತ ನಾಟಿ ಮಾಡಿದ ಸುಂದರ ಸಸಿ ತೋಟ. ನ್ಯಾಯ ನೀತಿಯನ್ನು ನಿರೀಕ್ಷಿಸಿದ ನಾತ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಸತ್ಸಂಬನವನು ಎದುರು ನೋಡಿದ ನಾತ, ಇಗೋ ದಕ್ಕಿತವನಿಗೆ ದುಃಖಿತರ ಅರ್ಥನಾದ. ಕೀರ್ತನೆ 80 ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಈಜಿಪ್ಟಿನಿಂದ ದ್ರಾಕ್ಷಾಲತೆಯೊಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ. ಹರಡಿವೆ ಅದರ ಕೊಂಬೆಗಳು ಸಮುದ್ರದವರೆಗೆ, ಬೆಳೆದಿವೆ ಆ ರೆಂಬೆಗಳು ಮಹಾನದಿಯವರೆಗೆ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಕಿತ್ತು ಹಾಕಿದೆ ಏಕೆ ಅದರ ಬೇಲಿಯನು? ತರಿದು ಬಿಡುವವರಲ್ಲದೆ ದಾರಿಗರು ಅದನು. ತರಿದು ಬಿಡುವವರಲ್ಲವೇ ದಾರಿಗರು ಅದನು. ನಾಶ ಮಾಡುವವು ಅದನ್ನು ಕಾಡು ಹಂದಿಗಳು, ತಿಂದು ಹಾಕುವು ಅದನ್ನು ಅರಣ್ಯ ಮೃಗಗಳು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಕಿತ್ತು ಹಾಕಿದೆ ಏಕೆ ಅದರ ಬೇಲಿಯನು? ಸರ್ವಶಕ್ತನಾದ ದೇವರೇ, ಮರಳಿ ಮುಖ ತೋರಿಸು. ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನು, ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನು. ಪುನರ್ಜೀವಗೊಳಿಸು ಮಾಳ್ಪೆವು ನಿನ್ನ ನಾಮ ಸ್ಮರಣೆಯನು. ಸರ್ವಶಕ್ತನಾದ ದೇವನೇ, ಉದ್ಧರಿಸು ನಮ್ಮನು. ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು. ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಅಧ್ಯಾಯ 4 ವಾಕ್ಯಗಳು 6-9. ಸಹೋದರರೇ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು.
ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೆ ಸತ್ಯ. ಅಲ್ಲೆಲುಯ್ಯ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 21, ವಾಕ್ಯಗಳು 33ರಿಂದ 43. ಯೇಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಹೀಗೆಂದರು: ಇನ್ನೊಂದು ಸಾಮತಿಗೆ ಕಿವಿಗೊಡಿ. ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ. ಅದರ ಸುತ್ತ ಬೇಲಿಯನ್ನು ಹಾಕಿಸಿದ. ದ್ರಾಕ್ಷಾರಸವನ್ನು ತೆಗೆಯಲು ಅಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಇವರು ಆ ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿದರು, ಇನ್ನೊಬ್ಬನನ್ನು ಕಡಿದರು, ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು. ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ. ಅವರಿಗೂ ಅದೇ ಗತಿಯಾಯಿತು. ಕಟ್ಟಕಡೆಗೆ ಯಜಮಾನ, ನನ್ನ ಮಗನಿಗೆ ಇವರು ಮರ್ಯಾದೆ ಕೊಟ್ಟೇ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ. ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ, ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಇವನಿಗೆ ಬರುವ ಸೊತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ತಮ್ಮಲ್ಲೇ ಒಳಸಂಚು ಮಾಡಿಕೊಂಡರು. ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಕ್ಕೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು. ಈಗ ನೀವೇ ಹೇಳಿ, ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು. ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು, ತರುವಾಯ ಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು. ಬಳಿಕ ಯೇಸು ಇಂತೆಂದರು: ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದ ಕಲ್ಲೇ ಮೂಲೆಗಲ್ಲಾಯಿತು. ಅಂದರೆ ಯೇಸು ಈ ಸಾಮತಿಯನ್ನು ತಮ್ಮ ಕುರಿತು ಹೇಳುತ್ತಾರೆ. ಏಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಏನೂ ಅಲ್ಲದ ಜನರನ್ನು ಕರೆದು ಇಸ್ರಾಯೇಲ್ ಜನಾಂಗವನ್ನಾಗಿ ಮಾಡಿ ಅವರನ್ನು ಪ್ರೀತಿಸಿ ಪಿತಾಮಹರ ಮೂಲಕ ಪ್ರವಾದಿಗಳ ಮೂಲಕ ಆ ಜನಾಂಗವನ್ನು ಮುನ್ನಡೆಸಿ ಆ ವಂಶಾವಳಿಯಿಂದಲೇ ಪ್ರಭು ಯೇಸು ಈ ಧರೆಗೆ ಯೋಸೆಫ್ ಮತ್ತು ಮರಿಯಳಿಂದ ಹುಟ್ಟಿ ಬಂದರು, ಪವಿತ್ರಾತ್ಮರ ಶಕ್ತಿಯಿಂದ. ಮೊದಲನೇ ವಾಚನದಲ್ಲಿ ದೇವರು ತನಗಾದ ಆ ಇಸ್ರೇಲ್ ಜನರ ಕುರಿತು ಭಾವನೆಯನ್ನು ಹೊರಸೂಸುತ್ತಾರೆ. ಏಕೆಂದರೆ ನಾನು ನೆಟ್ಟಿದ್ದು ಒಳ್ಳೆಯ ದ್ರಾಕ್ಷ ಬಳ್ಳಿ, ಆದರೆ ಅದು ಹುಳಿ, ಅಂದರೆ ಪಾಪ ಕೃತ್ಯಗಳಿಂದ ಅದು ಹುಳಿ ದ್ರಾಕ್ಷಿಯನ್ನು ಕೊಡ್ತಾ ಇದೆ. ಅದು ನನ್ನಿಂದ ದೂರ ಹೋಗಿದೆ, ಅಂದರೆ ಆ ಜನಾಂಗ ನನ್ನಿಂದ ದೂರ ಹೋಗಿದೆ, ಪಾಪಕ್ಕೆ ಬಲಿಯಾಗಿದೆ, ಅನ್ಯ ದೇವರುಗಳನ್ನು ಪೂಜಿಸುತ್ತಾ ಇದೆ, ಮತ್ತು ಅವರಿಗೆ ನಾನು ಏನು ಮಾಡುವೆನು ಎಂಬುದಾಗಿಯೂ ಕೂಡ ದೇವರು ಪ್ರವಾದಿ ಯೆಶಾಯನ ಮೂಲಕ ಹೇಳ್ತಾ ಇದ್ದಾರೆ. ಇದೊಂದು ಗೀತೆಯ ರೂಪದಲ್ಲಿ ನಾವು ಆಲಿಸುತ್ತೇವೆ. ಆದರೆ ಕೊನೆಯದಾಗಿ ದೇವರು ಹೇಳ್ತಾರೆ, ನ್ಯಾಯ ನೀತಿಯನ್ನು ನಿರೀಕ್ಷಿಸಿದನಾತ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಅಂದರೆ ಪ್ರವಾದಿಗಳನ್ನು ಕೊಲ್ಲುವುದು ಮತ್ತು ದೇವರ ಸತ್ಯ ಹೇಳುವವರನ್ನು ನಾಶ ಮಾಡುವುದು, ದೇವರಿಂದ ದೂರ ಹೋಗುವುದು. ಸತ್ಸಂಬಂಧವನ್ನು ಎದುರು ನೋಡಿದಾತ ಆತನಿಗೆ ದಕ್ಕಿತು, ದುಃಖಿತರ ಅರ್ಥನಾದ. ಅದರಿಂದ ದೇವರು ನೆಟ್ಟ ಸಸಿ ದ್ರಾಕ್ಷಿ ತೋಟ ಇಸ್ರೇಲ್ ಮನೆತನ. ಆ ಜುದೇದ ಜನರೇ ಆತ ನಾಟಿ ಮಾಡಿದ ಸುಂದರ ತೋಟ. ಅವರು ದೇವರಿಗೆ ಅವಿಧೇಯರಾದರು.
ಅವಿಧೇಯರಾದಾಗ ದೇವರು ಈ ರೀತಿಯಾಗಿ ಅವರನ್ನು ಮತ್ತೆ ಪ್ರವಾದಿಯ ಮೂಲಕ ಹಿಂದೆ ಬರುವಂತೆ ಅವರಿಗೆ ಕರೆ ನೀಡುತ್ತಾರೆ. ಶ್ಲೋಕದಲ್ಲಿ ನಾವು ಆಲಿಸಿದೆವು ಮತ್ತು ಕೀರ್ತನೆಯಲ್ಲಿ ನಾವು ಓದಿದೆವು. ಈ ಮೊದಲನೇ ವಾಚನಕ್ಕೆ ಸಂಬಂಧಪಟ್ಟ ಹೇಗೆ ಈಜಿಪ್ಟಿನಿಂದ ದೇವರು ಅವರನ್ನು ದಾಸ್ಯತ್ವದಿಂದ ಹೊರಗಡೆ ತಂದರು ಮತ್ತು ಒಂದು ಮಹಾ ಜನಾಂಗವನ್ನಾಗಿ ಅವರನ್ನು ಮಾಡಿದರು ಮತ್ತು ಅವರು ಸದಾಕಾಲ ಸರ್ವೇಶ್ವರನನ್ನು ಸ್ತುತಿಸಿ ಆರಾಧಿಸಿ ಜೀವಿಸಬೇಕು ಎಂಬ ಆಜ್ಞೆಯನ್ನು ಅವರಿಗೆ ನೀಡಿದರು. ಆದ್ದರಿಂದ ಪ್ರಭು ಅವರಿಗೆ ಸ್ವರ್ಗದ ದವಸ ಧಾನ್ಯವನ್ನು ಅಂದರೆ ಆಶೀರ್ವಾದವನ್ನು ಅವರು ನೀಡಿದರು. ಸಂತ ಪೌಲರು ಹೇಳ್ತಾರೆ, ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರಬೇಕು. ನೀವು ಯಾವ ವಿಷಯದಲ್ಲಿ ಚಿಂತಿಸದೆ ಅಗತ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ನಿಮ್ಮಲ್ಲಿ ಕೃತಜ್ಞತಾ ಸ್ತುತಿ ಇರಬೇಕು. ನೋಡಿ, ಎಲ್ಲ ಮಹಿಮೆ, ಸ್ತುತಿ, ಸ್ತೋತ್ರ, ಘನತೆಗಳು ದೇವರಿಗೆ ಕೃತಜ್ಞತಾ ಸ್ತುತಿ ಇರಬೇಕು. ಆವಾಗ ನಿಮ್ಮ ಗ್ರಹಿಕೆಗೆ ಮೀರಿದ ದೇವರ ಶಾಂತಿ ನಿಮ್ಮ ಹೃನ್ಮನಗಳಲ್ಲಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಕಾಪಾಡುವುದು. ಅದರಿಂದ ಆತ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಏನು ಸತ್ಯ, ಮಾನ್ಯ, ನ್ಯಾಯ, ಶುದ್ಧ, ಪ್ರೀತಿಕರ, ಮನೋಹರ ಅಂಥವುಗಳಲ್ಲಿ ಮಗ್ನರಾಗಿರಿ. ಏಕೆಂದರೆ ನೀವು ಒಳ್ಳೆಯದವುಗಳಲ್ಲಿ ಮಗ್ನರಾದಾಗ, ಕ್ರಿಸ್ತ ಯೇಸುವಿನಲ್ಲಿ ಮಗ್ನರಾದಾಗ, ಅವರ ಸ್ವಾರ್ಥೆಯಲ್ಲಿ ಮಗ್ನರಾದಾಗ ಶಾಂತಿದಾಯಕ ದೇವರು ನಿಮ್ಮಲ್ಲಿ ನೆಲೆಸುವರು. ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಈ ಒಂದು ಸಾಮರ್ಥ್ಯವನ್ನು ಹೇಳ್ತಾ ಇದ್ದಾರೆ. ಗೇಣಿದಾರರಿಗೆ ತೋಟವನ್ನು ಕೊಟ್ಟು ಹೋಗುವುದು ಅಂದ್ರೆ ಅರ್ಥ ಏನು? ಇದರ ಅರ್ಥ, ಆ ಗೇಣಿದಾರರು ನಮಗೆ ತೋಟವನ್ನು ಕೊಟ್ಟು ಹೋಗಿದ್ದಾರೆ. ನಾವು ಹೇಗೆ ಜೀವಿಸ್ತಾ ಇದ್ದೀವಿ? ನಮ್ಮದೇ ಆದ ಲೋಕದಲ್ಲಿ, ಲೌಕಿಕತೆಯಲ್ಲಿ, ಕಾಮ, ಕ್ರೋಧ, ಮದ, ಮತ್ಸರ, ಪಾಪದಲ್ಲಿ ಜೀವಿಸ್ತಾ ಇದ್ದೀವ ಮತ್ತು ನಾವು ಯೇಸುವನ್ನು ತಿರಸ್ಕರಿಸಿದ್ದೀವ. ಅಲ್ಲಿರುವವರು ಏನ್ ಮಾಡಿದ್ರು? ಆ ಗೇಣಿದಾರ ಆ ಗೇಣಿಯನ್ನು, ಯಾಕಂದ್ರೆ ಆ ಜಾಗ ಅವರಿಗೆ ಆಗುದಿಲ್ಲ, ಗೇಣಿದಾರರಿಗೆ ಕೊಡೋ ಭಾಗ ಕೊಡಬೇಕು. ಅದಕ್ಕಾಗಿ ಅವರು ಆಳುಗಳನ್ನು ಕಳುಹಿಸಿದಾಗ ಅವ್ರೇನ್ ಮಾಡಿದ್ರು? ಒಡೆದರು, ಒಬ್ಬನನ್ನು ಬಡಿದರು, ಕಡಿದರು, ಕಲ್ಲು ತೂರಿದರು. ಆವಾಗ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳಿಸ್ತಾನೆ. ಆಮೇಲೆ ಕೊನೆಗೆ ಮಗನನ್ನೇ ಕಳಿಸ್ತಾರೆ. ಆದ್ರೆ ಮಗನನ್ನೇ ಅವರು ಮುಗಿಸಿ ಬಿಡ್ತಾರೆ. ಅಂದ್ರೆ ಅರ್ಥ ಏನು? ಈ ಪ್ರವಾದಿಗಳನ್ನು, ಪಿತಾಮಹರನ್ನು ದೇವರು ಕಳುಹಿಸುತ್ತಾರೆ. ಕೊನೆಯದಾಗಿ ಸ್ನಾನಿಕ ಯೋಹನ ಬರ್ತಾನೆ, ಯೇಸುವಿಗೆ ಹಾದಿ ಸಿದ್ಧ ಮಾಡ್ತಾನೆ. ಯೇಸುವೆ ಬರ್ತಾರೆ, ಯೇಸುವಿಗೆ ಶಿಲುಬೆಯ ಮರಣವನ್ನು ಕೊಡ್ತಾರೆ. ಆವಾಗ ಯೇಸು ಹೇಳ್ತಾರೆ, ಬೇಡವೆಂದು ಬಿಸಾಡಿದ ಕಲ್ಲು ಅಂದ್ರೆ ಯಹೂದ್ಯ ಜನಾಂಗ ತಿರಸ್ಕರಿಸಿದ ಕಲ್ಲು, ಅದೇ ಯೇಸು ಮೂಲೆಗಲ್ಲು ಅಂದ್ರೆ ನಮ್ಮ ರಕ್ಷಕರಾದರು. ಆದ್ದರಿಂದ ಈ ರಕ್ಷಣೆಯನ್ನು ಯಾರು ತಿರಸ್ಕರಿಸುವಂತಿಲ್ಲ. ಅದಕ್ಕಾಗಿ ಇವತ್ತು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವಾಗ ಇಸ್ರಾಯೇಲ್ ಜನಾಂಗ ಅಥವಾ ಜುದೇಯ ಜನಾಂಗ, ಯಹೂದ್ಯ ಜನಾಂಗ ಯೇಸುವನ್ನು ತಿರಸ್ಕರಿಸಿದರೋ, ಅನ್ಯ ಧರ್ಮದವರಿಗೂ ಕೂಡ ಸುವಾರ್ತೆ ಆಲಿಸುವ ಸೌಭಾಗ್ಯ ಸಿಕ್ಕಿತು. ಕೊನೆಗೆ ನಾವು ನೋಡ್ತೀವಿ, ಯೇಸು ಆ ತೋಟವನ್ನು ತೆಗೆದು ಬೇರೆಯವರಿಗೆ ಕೊಡುವರು. ಅಂದ್ರೆ ಅರ್ಥ ಅಂದ್ರೆ ಯಾರು ಬಾಧ್ಯರಾಗಬೇಕಿತ್ತು ಅವರು ಬಾಧ್ಯರಾಗದ ಉಳಿದವರಿಗೆ ಅದು ಕೊಡುವ. ನಾವು ಕಥೋಲಿಕರು, ಸ್ನಾನ ದೀಕ್ಷೆ ಪಡೆದವರು ಬಾಧ್ಯರಾಗಬೇಕು. ಬಾಧ್ಯರಾಗದಿದ್ದರೆ ಅದು ಇನ್ನೊಬ್ಬರಿಗೆ ದೇವರು ಕೊಡುವರು. ಆದ್ದರಿಂದ ಇವತ್ತು ನಮ್ಮ ಜೀವನವನ್ನು ನಾವು ಸರಿದೂಗಿಸಬೇಕು. ದೇವರ ವಾಕ್ಯದ ಹಾದಿಯ ಪ್ರಕಾರ ನಾವು ನಮ್ಮ ಜೀವನವನ್ನು ಕಟ್ಟಬೇಕು. ಮಾತ್ರವಲ್ಲ, ಯೇಸುವನ್ನು ನಮ್ಮ ರಕ್ಷಕನೆಂದು ಅಂಗೀಕರಿಸಿ ಪವಿತ್ರ ಗ್ರಂಥದ ಪ್ರಕಾರ ನಮ್ಮ ಜೀವನವನ್ನು ರೂಪಿಸುತ್ತಾ ದೇವರ ಸಾಮ್ರಾಜ್ಯದ ಮಕ್ಕಳಾಗಿ ನಾವು ಬಾಳ್ಬೇಕು. ಇಲ್ಲದಿದ್ದರೆ ಆ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ಬೇರೆಯವರಿಗೆ ಫಲ ಕೊಡುವ ಜನರಿಗೆ ನೀಡುವರು. ನಾವು ಫಲ ಕೊಡುವ ಜನರಾಗಬೇಕು, ಫಲ ಕೊಡುವ ಕ್ರೈಸ್ತರಾಗಬೇಕು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ವಾಚನಗಳು ನಮ್ಮ ಸಂರಕ್ಷಣೆಯ ಕುರಿತು ನಮಗೆ ಹೇಳ್ತಾ ಇವೆ, ನಮಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇವೆ. ನಾವು ದೇವರ ಹಾದಿಯನ್ನು ಬಿಟ್ಟು ಹೋಗಬಾರ್ದು, ಆಜ್ಞೆಗಳನ್ನು ಬಿಟ್ಟು ಜೀವಿಸಬಾರ್ದು, ಸಂಸ್ಕಾರಗಳಲ್ಲಿ ಜೀವನ ರೂಪಿಸಬೇಕು. ಪ್ರಭು ಯೇಸು ಹೇಳಿಕೊಟ್ಟ ಮಾರ್ಗದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡು ನಾವು ಬರಬೇಕು ಮತ್ತು ಒಂದು ದಿನ ನಮಗೆ ದೇವರು ಕೊಡುವ ನಿತ್ಯ ಜೀವನದಲ್ಲಿ ನಾವು ಪ್ರವೇಶಿಸಬೇಕು. ಇಲ್ಲದಿದ್ದರೆ ನಾವು ಮಾಡುವುದು ಎಲ್ಲವೂ ವ್ಯರ್ಥವಾಗುವುದು. ಆದ್ದರಿಂದ ಇವತ್ತು ನಮ್ಮ ಜೀವನವನ್ನು ನಾವು ಅವಲೋಕಿಸೋಣ. ಎಲ್ಲಿ ನಾವು ಎಡವಿ ಬಿದ್ದಿದ್ದೀವಿ, ಎಲ್ಲಿ ನಾವು ದೇವರಿಂದ ದೂರ ಸರಿದಿದ್ದೀವಿ, ಯಾವ ರೀತಿಯಲ್ಲಿ ನಮ್ಮ ಜೀವನ ದೇವರಿಂದ ದೂರ ಇದೆ ಅಥವಾ ಪವಿತ್ರಾತ್ಮರಿಂದ ದೂರ ಇದೆ, ದೇವರ ಶಕ್ತಿಯಾದ ವಾಕ್ಯದಿಂದ ದೂರ ಇದೆ. ನಾನು ದೇವರಿಂದ ನನ್ನದೇ ಆದ ಲೋಕದಲ್ಲಿ ವಿಹರಿಸಿ ನನ್ನ ದುಡ್ಡು, ನನ್ನ ಅಂತಸ್ತು, ನನ್ನ ಆಸ್ತಿ, ನನ್ನ ಅಧಿಕಾರ ಅಂತೇಳಿ ಮುಳುಗಿ ಹೋಗಿದ್ದೇನಾ? ದೇವರನ್ನು ಮರೆತು ಬಿಟ್ಟಿದ್ದೀನಾ? ಪ್ರಾರ್ಥಿಸುವುದು, ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಅಥವಾ ಧರ್ಮ ಕೇಂದ್ರದಲ್ಲಿ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸುವುದನ್ನು ಮರೆತು ಬಿಟ್ಟಿದ್ದೀನಾ? ದೇವರಿಂದ ದೂರ ಸರಿದಾಗ ನಮ್ಮ ಜೀವನ ಮತ್ತು ಬಹಳ ಕಹಿಯಾಗುವುದು. ಆದ್ದರಿಂದ ಇವತ್ತು ನಾವು ಪಶ್ಚಾತ್ತಾಪ ಪಡೋಣ, ದೇವರೆಡೆಗೆ ಬರೋಣ ಮತ್ತು ಯೇಸುವನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸಿ ಆತನಲ್ಲಿ ನಮ್ಮ ಜೀವನವನ್ನು ನಾವು ಕಟ್ಟೋಣ ಮತ್ತು ನಿತ್ಯ ಜೀವವನ್ನು ನಮ್ಮದಾಗಿಸೋಣ. ಆಮೇನ್. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೇಸುವೆ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಅಭಿಷೇಕಿಸಿರಿ.
ನಮ್ಮ ಬಲಹೀನತೆಯನ್ನು ಮನ್ನಿಸಿರಿ. ನಮ್ಮಲ್ಲಿರುವ ಎಲ್ಲ ಅಹಂಕಾರ, ದರ್ಪ, ಗರ್ವಗಳು, ನಮಗೆ ಗೊತ್ತಿಲ್ಲದಂತೆ ನಮ್ಮೊಳಗಡೆ ಸೇರಿಕೊಂಡಿರುವ ಪಾಪಗಳು, ನಿಮ್ಮಿಂದ ನಮ್ಮನ್ನು ದೂರ ಕೊಂಡೊಯ್ಯುತ್ತಿರುವ ಎಲ್ಲವನ್ನು ದೇವ ನಿಷ್ಕ್ರಿಯಗೊಳಿಸಿರಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ. ಯೇಸುವೆ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಎಲ್ಲ ಜನರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಂಧಕಾರದಲ್ಲಿರುವವರು ಬೆಳಕಿನೆಡೆಗೆ ಬರಲಿ, ಪಾಪದಲ್ಲಿರುವವರು ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ಮನಮರುಗಲಿ, ಅನಾರೋಗ್ಯದಲ್ಲಿರುವವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಎಲ್ಲ ಕೇಡುಗಳಿಂದ ಕಾದು ರಕ್ಷಿಸಿ ಜನರನ್ನು ಅಭಿಷೇಕಿಸಿ ಸ್ವಾಮಿ. Touch them, Lord, anoint them, heal for your glory. ಯೇಸು ನಾಮದಲ್ಲಿ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸೌಖ್ಯ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸುವಾರ್ತೆಯನ್ನು ಹಂಚಿಕೊಳ್ಳಿರಿ. ವಂದನೆಗಳು.